Department ನಾವು ಸ್ಪೆಷಲ್ ಆಗಿ we have requested to increase the security in light of the gravity of the situation. ಅದರಲ್ಲಿ ಗಂಭೀರತೆಯಿಂದ ಅವರಿಗೆ ಗಂಭೀರ ಪ್ರಕರಣ ಇರೋದ್ರಿಂದ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅದರಲ್ಲಿ ಅವರು ಒಂದು ಹೆಚ್ಚಿಗೆ ಪ್ರಿಕಾಷನ್ಸ್ ಅನ್ನು ತಗೊಂಡು ಒಂದು ಕಡೆ ಸೆಪರೇಟ್ ಸೆಲ್ ನಲ್ಲಿ ಇಡಲಿಕ್ಕೆ ಮತ್ತೆ ಸೆಪರೇಟ್ಲಿ ಬಂದೋಬಸ್ತ್ ಮಾಡಲಿಕ್ಕೆ ಹೇಳ್ತೀವಿ. ಇದಾದ್ಮೇಲೆ ಸೋಷಿಯಲ್ ಮೀಡಿಯಾದ ಎರಡು ಗೊತ್ತಾಯ್ತು ಕಂಪ್ಲೇಂಟ್ ಆಗಿದೆ. ಆ ಥರ ಬೇರೆ ಸುಮೋಟೋ ಕೇಸ್ ಎಕ್ಸ್ಟ್ರಾ ಏನಾರ ಈ ಕೇಸ್ ಸಲುವಾಗಿ 3 ಪ್ರಕರಣಗಳು ದಾಖಲಾಗಿದೆ. ಒಂದು ತಮ್ಮ ಗೊತ್ತಿರೋದಲ್ಲಿ ನಿಜಾನಲ್ಲಿ ಅವರು ಕರ್ಕೊಂಡು ಬರುವಾಗ ಆಗಿರೋ ಲಾಠಿ ಚಾರ್ಜ್ ಪ್ರಕರಣ, ಮತ್ತೆ ಅದು ಬಿಟ್ಟು 2 ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಕೇಸ್ ಆಗಿದೆ. ಅದು ಬಿಟ್ಟು ಹೆಚ್ಚಿಗೆ ಕೇಸ್ ಆಗಲಿಲ್ಲ. ಈಗ ಈ ಕೇಸ್ ಮುಕ್ತಾಯ ಅಂದ್ರೆ it has come to some conclusion, so next those cases we will investigate. So CCTV it is not ಯೂಶಲಿ ಒಂದೆರಡು ಮರ್ಡರ್ ಆಗೋದೇ ಒಂದು ಗಂಭೀರ ಪ್ರಕರಣ ಎಂದು ಅನ್ಕೊಳ್ತೀವಿ. ಆದ್ರೆ ಒಂದೇ ಕುಟುಂಬದವರು ಮರ್ಡರ್ ಆಗಿರೋದು ಇಟ್ ವಾಸ್ ಅನ್ಅಕ್ಸೆಪ್ಟಬಲ್. ಅಂಡ್ ಈಗ ಇಟ್ ಇಸ್ ಫಾರ್ ಅನ್ ಇಂಡಿವಿಜುವಲ್ ಇಶ್ಯೂ ಉಳಿದವರು ಡೆತ್ ಆಗಿರೋದು ಸಮಾಜಕ್ಕೂ ಒಂದು ಅಸಮಾಧಾನ ಆಯಿತು. ಸೊ ಅದನ್ನು ಬೇಗ ಪತ್ತೆ ಮಾಡಬೇಕು ಎಂದು ವಿ ಹ್ಯಾಡ್ ಟ್ರೈಡ್ ಅವರ್ ಬೆಸ್ಟ್ ಅಂಡ್ ವಿ ಹ್ಯಾಡ್ ಸಪೋರ್ಟ್ ಫ್ರಮ್ ಆಲ್ ದ ಕ್ವಾರ್ಟರ್ಸ್. ಈವನ್ ನಮ್ಮ ಸೀನಿಯರ್ಸ್ ಆಗಲಿ ಅಥವಾ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಲಿ, ದೇ ಹ್ಯಾಡ್ ಪುಟ್ ಅಂಡ್ ಮೀಡಿಯಾ ಅಂಡ್ ಲೋಕಲ್ ಪಬ್ಲಿಕ್ ಸಪೋರ್ಟ್ ವಾಸ್ ಈವನ್ ಆಕ್ಚುಲಿ ಹೈಯರ್. ಅವರು ಅವತ್ತು ಹಬ್ಬದ ದಿವಸ ಇದ್ದಾಗಲೂ ದೇ ಹ್ಯಾಡ್ ಪೋಸ್ಟ್ಪೋನ್ಡ್ ದೇರ್ ಫೆಸ್ಟಿವಲ್ ಸೆಲೆಬ್ರೇಷನ್ಸ್. ಅಂಡ್ ಈಗ ನಮಗೆ ಲಾ ಅಂಡ್ ಆರ್ಡರ್ ನಲ್ಲಿ ನಾವು ಕಾನ್ಸಂಟ್ರೇಷನ್ ಹೋಗಿದ್ರೆ ಇನ್ವೆಸ್ಟಿಗೇಷನ್ ಡಿಲೇ ಆಗಲಿಕ್ಕೆ ಚಾನ್ಸ್ ಇರ್ತಾ ಇತ್ತು. ಸೊ ಲಾ ಅಂಡ್ ಆರ್ಡರ್ ಗೆ ಲೋಕಲ್ ಪೀಪಲ್ also have supported to a great extent. ಎಲ್ಲರೂ ಸಪೋರ್ಟ್ ಇತ್ತು. So it was national level news, but it was fortunately we were able to address it. ಸರ್, ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ but next day Friday ಇತ್ತು and because of certain constraints ನಾವು ಅವತ್ತೇ ಹೋಗ್ಬೇಕಾಯ್ತು. ಅವತ್ತು ಬಂದೋಬಸ್ತ್ ಪ್ರಿಪೇರ್ ಮಾಡಿದ್ದಾಗಲೂ ಈಗ ಇನ್ಸ್ಟಿಗೇಟರ್ಸ್ ಕೆಲವೊಬ್ಬರದ್ದು ಆಡಿಯೋದಲ್ಲಿ ನಿಮಗೂ ಸಿಕ್ಕಬೇಕು. ನಮ್ಗೆ ಸಿಕ್ಕಿದ ಆಡಿಯೋದಲ್ಲಿ ನೀವು ಪ್ಲೇ ಮಾಡಬೇಕು. Whether it is instigated or whether it is a genuine protest ನಮ್ಗೆ ಗೊತ್ತಾಗುತ್ತೆ. If it is a instigated protest, ಯಾವಾಗ ಬೇಕಾದ್ರೂ ಗಲಾಟೆ ಮಾಡೋ ಉದ್ದೇಶ ಇದ್ರೆ ಎಲ್ಲಿ ಬೇಕಾದ್ರೆ ಗಲಾಟೆಗಳಾಗೇ ಆಗುತ್ತೆ. ಫರ್ದರ್ we will initiate the appropriate action. ಆಡಿಯೋ ಇಲ್ಲ ಅಂದ್ರೆ ನಾನು ಕಳಿಸ್ತೀನಿ. I think I group ಕಳಿಸ್ತೀನಿ ಅಂತ No, you have not said. ಬಂದಿದೆಯಲ್ಲ? ಇಲ್ಲ ಬಂದಿಲ್ಲ. ಸೊ ಅಂದ್ರೆ ಗಲಾಟೆ ಮಾಡಬೇಕು ಎಂದು ಯಾರೋ ಉದ್ದೇಶ ಮಾಡಿ ಬಂದಿದ್ರೆ ಇವತ್ತು ಗಲಾಟೆ ಮಾಡಬಹುದು. That is very difficult to stop, especially when the mood of the public is very fluid. ಅದನ್ನು ಕೆಲವೊಬ್ಬರು ಏನೋ ಅವ್ರು ಬೇರೆ ಉದ್ದೇಶದಿಂದ ಮಾಡಿದಾರ ಅಥವಾ ಜೈಲಿನ ಉದ್ದೇಶದಿಂದ ಮಾಡಿದಾರ ಎಂದು ಗೊತ್ತಾಗಲ್ಲ. ಹ್ಯಾಸ್ ಟು ಬಿ ಚಾನಲೈಸ್ ಇನ್ ಅ ಪ್ರಾಪರ್ ವೇ. ಅವ್ರಿಗೆ ಯಾರ್ಯಾರು ಫೋನ್ ಕೊಟ್ಟಿದಾರೋ ಅವ್ರಿಗೆ ನಾವು ಬಂದಿದ್ದಾನೆ ಅವತ್ತಿನ ದಿವಸ. ಸೊ ಅಲ್ಲಿ ಶಿ ವಾಸ್ ಸೇಯಿಂಗ್ ಅಲಾಂಗ್ ವಿತ್ ಸಿಸ್ಟರ್ ಅಂಡ್ ಫ್ಲಾಟ್ ನಲ್ಲಿ ಬೇರೆ ಬಹಳ ಜನ ಇದ್ರು. ಈಗ ತಂದೆ ಮತ್ತೆ ಗೊತ್ತಿತ್ತ ಪ್ರವೀಣ್ ಚೌಕಲ್ ಬಗ್ಗೆ ಇಲ್ಲ, ಅವ್ರದ್ದು ಡೀಟೇಲ್ಸ್ ಈ ತರ ಇದೆ ಎಂದು ಗೊತ್ತಿಲ್ಲ. ಅಂದ್ರೆ ಕಲೀಗ್ಸ್ ಫ್ರೆಂಡ್ಸ್ ಇರ್ತಾರೆ, ಅದು ಗೊತ್ತು. ಎಷ್ಟು ಜಲಸಿ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸಾಕ್ಷ್ಯ ಎಲ್ಲ ಸಂಗ್ರಹ ಮಾಡಿ ಆಗಿದೆ ಸರ್. ಇಲ್ಲ, ಅದು ಇನ್ನೂ ಮಾಡಬೇಕು. ಈಗ 10 ದಿವಸದಲ್ಲಿ we cannot file charge sheet. We have adequate evidence that fellow committed murder, but circumstantial evidence, preparation, ಆಮೇಲೆ ಕಂಡಕ್ಟ್ and other things we have to collect. ಸಾಕ್ಷಿಗಳಿಗೆ ಭದ್ರತೆ ಬೇಕಂತ ಒಂದು ಬೇಡಿಕೆ ಉಂಟು, ಅದ್ರ ಬಗ್ಗೆ ಕನ್ಸಿಡರ್ ಮಾಡ್ತೀರಾ? ಸಾಕ್ಷಿಗಳಿದ್ದಾರೆ, ಪ್ರತ್ಯಕ್ಷದರ್ಶಿಗಳೆಲ್ಲ there is any threat perception, intelligence report they will give a separate report. There is any threat perception ಯಾರಿಗೂ ಅರ್ಜಿ ಕೊಟ್ಟರೆ ಸರ್. ಮತ್ತೆ ಈ ಟೀಮಿಗೆ ಏನಾದ್ರು ಬಹುಮಾನ ಘೋಷಣೆ ಆ ಥರ ಏನಾದ್ರು ಮಾಡ್ತಿದ್ರು? ಎಸ್, ನಮ್ಮ ಡಿಜಿ ಅಂಡ್ ಐಜಿ ಅವರು ಈ ತಂಡದಲ್ಲಿ ಯಾರು ಕೆಲಸ ಮಾಡಿದಾರೋ ಅವರಿಗೆ ಆದಷ್ಟು ಬೇಗನೆ ಬಹುಮಾನ ಪಟ್ಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. So we have recommended for that in ಯಾರ್ಯಾರು ಹೋಗಿದ್ದಾರೆ ಇನ್ಸ್ಪೆಕ್ಟರ್ಸ್ ಸಬ್ ಇನ್ಸ್ಪೆಕ್ಟರ್ಸ್ 1.5 lakh ರಿವಾರ್ಡ್ಗೆ ನಾವು ರೆಕಮೆಂಡ್ ಮಾಡಿದ್ವಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.